ನಂತರದ ತಲೆಮಾರು ಅವರಿಗೀಗ ಬಹುತೇಕ ಮುಸ್ಲಿಂ ಸಮುದಾಯದ ಬೇರೆ ಸಮುದಾಯದ ಮಕ್ಕಳಿಗೆ ತುಳು ಭಾಷೆ ಬರ್ತಾ ಇಲ್ಲ. ಕನ್ನಡ ಏನು ಇಂಗ್ಲಿಷ್ ಮೀಡಿಯಂ ಹೋದ್ರು ಕೂಡ ಕನ್ನಡವನ್ನು ಅಲ್ಪ ಸ್ವಲ್ಪ ಮಾತಾಡ್ತಾರೆ. ಹಿಂದೂ ವಿದ್ಯಾರ್ಥಿಗಳಿಗೆ ತುಳು ವಿದ್ಯಾರ್ಥಿಗಳಿಗೂ ಅದೇ ರೀತಿಯಲ್ಲಿ ಬೇರೆ ಭಾಷೆ ಈಗ ಬರ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಇಂಥ ಗಂಭೀರವಾದಂತಹ ಒಂದು ಬಿಕ್ಕಟ್ಟನ್ನು ಅರ್ಥ ಮಾಡಿಕೊಂಡು ಪರಸ್ಪರ ಬೆಳೆಯುವಂತಹ ಕಾರ್ಯಕ್ರಮಗಳನ್ನ, ಸೌಲಭ್ಯತೆಯ ಕಾರ್ಯಕ್ರಮಗಳನ್ನ, ಸಂವಿಧಾನ ಮತ್ತು ಡೆಮಾಕ್ರಸಿ ಮತ್ತು ಸೆಕ್ಯುಲರಿಸಂನ ಅಗತ್ಯವನ್ನ ವಿದ್ಯಾರ್ಥಿಗಳಿಗೆ ಮತ್ತು ಜನರಿಗೆ ಮನದಟ್ಟು ಮಾಡುವಂತಹ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಆಯೋಜಿಸಬೇಕು. ಇನ್ನೊಂದು ಹಬ್ಬಗಳು ಬರ್ತಾ ಇದೆ. ಹಬ್ಬಗಳು ಬರುವಾಗ ಅಂತಹ ಕಾರ್ಯಕ್ರಮಗಳನ್ನು ಎಲ್ಲರೂ ಇರ್ತವೆ. ದೀಪಾವಳಿಗೆ ಸಂಬಂಧಪಟ್ಟದ್ದಿರ್ಬೋದು, ಅಷ್ಟಮಿಗೆ ಸಂಬಂಧಪಟ್ಟದ್ದಿರ್ಬೋದು, ಈದ್ಗಳಿಗೆ ಸಂಬಂಧಪಟ್ಟದ್ದಿರುವಂತಹದ್ದು, ಒಟ್ಟಿಗೆ ಬೆಳೆದಂತಹ ಕಾರ್ಯಕ್ರಮಗಳನ್ನ ನಮ್ಮ ಹತ್ರ ರೆಡಿಮೇಡ್ ಐಡಿಯಾಗಳಿಲ್ಲ, ಸ್ವಲ್ಪ ಐಡಿಯಾ ಮಾಡಿಕೊಂಡು ಮಾಡಿದ್ರು. ಏಕೆಂದ್ರೆ ಈದ್ ಮಿಲಾದಿಗೆ ಹಿಂದೂ ಸಮುದಾಯದವರು ಸರ್ಬತ್ತಿಗಳನ್ನು ಕೊಡ್ತಾರೆ, ಗಣಪತಿ ಮೆರವಣಿಗೆಗೆ ಮುಸ್ಲಿಂ ಸಮುದಾಯದವರು ಸರ್ಬತ್ತು ಸಿಹಿಗಳನ್ನು ಕೊಡ್ತಾರೆ. ಅದೇ ಒಂದು ಓಎಸ್ಎಸ್ ತರ ಕಾಣುವಂತ ಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಇರುವಾಗ ಹಬ್ಬಗಳನ್ನ ಒಟ್ಟಾಗಿ